ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ದೂರ ಟ್ರಾವೆಲಿಂಗ್ ಮಾಡುದು, ಸೌತಡ್ಕ ಎಂಬ ಸ್ಥಳಕ್ಕೆ ಟ್ರಾವೆಲಿಂಗ್ ಮಾಡುದು, ಅಲ್ಲೇ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡುದು. ಎಲ್ಲರಿಗೂ ಒಂದು ಹ್ಯಾಪಿ ಗಣೇಶ್ ಚತುರ್ಥಿ. ನಮ್ಮೂರಲ್ಲಿ ಇವತ್ತಲ್ಲ, ನಾಳೆಯಿಂದ ಸ್ಟಾರ್ಟ್. ಕರ್ನಾಟಕದಲ್ಲಿ ಕೆಲವು ಏರಿಯಾದಲ್ಲಿ ಇವತ್ತು ಗಣೇಶ್ ಚತುರ್ಥಿ. ಇವತ್ತು ನಮಗೆ ಗಣೇಶ್ ಚತುರ್ಥಿ ಅಲ್ಲ, ನಮ್ಮ ಏರಿಯಾದಲ್ಲಿ ನಾಳೆ ಸ್ಟಾರ್ಟ್. ನಾಳ್ದು ಮೆರವಣಿಗೆ ನಮ್ಮೂರ ಮಂದಿರದಲ್ಲಿ. ಇವತ್ತು ನಾವು ಸೌತಡ್ಕ ಎಂಬ ಒಂದು ಟೆಂಪಲ್ ಉಂಟು, ಮಹಾಗಣಪತಿ ಟೆಂಪಲ್. ಅದರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡುವ, ಬನ್ನಿ. ಸೌತಡ್ಕ ಎಂದು ಹೇಳುವ ನಿಮಗೆ ಗೊತ್ತಾಗಿರ್ಬೋದು. ಸೌತಡ್ಕದಲ್ಲಿ ಕ್ಷೇತ್ರ ಉಂಟು, ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಅಂತ. ಅದಕ್ಕೆ ಇವತ್ತು ಚೌತಿ ಅಲ್ಲ, ಅದಕ್ಕೆ ನಾನು ಈ ರೀತಿ ಒಂದು ವಿಡಿಯೋ ಮಾಡಿದ್ದೆ ಸೌತಡ್ಕ ಬಗ್ಗೆ. ಈ ಸೌತಡ್ಕ ಯಾವ ಜಿಲ್ಲೆಯಲ್ಲಿ ಇರುವುದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದು. ಮತ್ತೆ ಯಾವ ತಾಲೂಕು ಅಂದ್ರೆ ಬೆಳ್ತಂಗಡಿ ತಾಲೂಕು. ಈ ಬೆಳ್ತಂಗಡಿ ಏರಿಯಾದಲ್ಲಿ ಸ್ಥಳ ಉಂಟು ಕೊಕ್ಕಡ ಎಂದು. ಕೊಕ್ಕಡದಿಂದ ಖಾಲಿ 3 ಕಿಲೋಮೀಟರ್ ಇದ್ದು ಈ ಕ್ಷೇತ್ರಕ್ಕೆ, ಸೌತಡ್ಕ ಕ್ಷೇತ್ರಕ್ಕೆ. ಸೌತಡ್ಕದಲ್ಲಿ ಏನಾದ್ರೂ ಅರಕ್ಕೆ ಕನ್ನಡದಲ್ಲಿ ಅರಕ್ಕೆ, ತುಳುವಿನಲ್ಲಿ ಪರಕ್ಕೆ ಅಂತ ಇದ್ದಾರೆ. ಅವರು ಗಂಟೆ ಉಂಟಲ್ಲ, ಗಂಟೆ ಅದನ್ನು ಕಟ್ಟುತ್ತಾರೆ ಅಂತ. ನನಗೆ ಸರಿಯಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ. ನಾನು ಈ ಸೌತಡ್ಕ ಟೆಂಪಲ್ ನಾನು ಹೋಗ್ಲಿಲ್ಲ. ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲಿ ಯಾವಾಗ ಮಹಾಪೂಜೆ ಆಗುದು? ಜನವರಿ ತಿಂಗಳಲ್ಲಿ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಹಾಪೂಜೆ ಆಗ್ತದಂತೆ. ಈ ಸೌತಡ್ಕ ಎಂದು ಯಾಕೆ ಹೆಸರು ಬಂದಂತೆ? ಈ ಸೌತ್ ಅಂದ್ರೆ ಸೌತೆಕಾಯಿ ಅಂತೆ, ಈ ಅಡ್ಕ ಅಂದ್ರೆ ಗದ್ದೆ ಅಂತೆ. ಹಾಗೆ ಮತ್ತೆ ಈ ಸೌತಡ್ಕದಲ್ಲಿ ಈ ಸೌತಡ್ಕ ಅವತ್ತು ಏರಿಯಾ ಇತ್ತಲ್ಲ, ಆ ಏರಿಯಾದಲ್ಲಿ ಸೌತೆಕಾಯಿ ಕೃಷಿ ಮಾಡ್ತಿದ್ದಾರಂತೆ. ಈ ಸೌತೆಕಾಯಿ ಕೃಷಿ ಮಾಡುವಾಗ ಅಲ್ಲಿ ಸಿಕ್ಕಿದ ಸೌತೆಕಾಯಿ ಉಂಟಲ್ಲ, ಅದನ್ನು ದೇವರಿಗೆ ಅರ್ಪಿಸಿದಾರಂತೆ. ಅದಕ್ಕೆ ಸೌತಡ್ಕ ಎಂದು ಹೆಸರು ಬಂದಂತೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಈ ಟೆಂಪಲ್ಗೆ ಯಾವಾಗ ಬೇಕಾದ್ರೂ ಈ ಟೆಂಪಲ್ಗೆ ಹೋಗ್ಬೋದು. ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿದೆ, ನನಗೆ ಗೊತ್ತಿರೋ ಹಾಗೆ ಮಾಡಿದೆ. ಹಾಗೆ ಈ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ. ಲೈಕ್ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ವಿಶೇಷತೆ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ಎಲ್ಲರಿಗೆ ಬೈ ಬೈ. ನಮ್ಮೂರಲ್ಲಿ ಗಣೇಶ ಚತುರ್ಥಿ ನಾಳೆಯಿಂದ ಸ್ಟಾರ್ಟ್. ಹಾಗೆ ಎಲ್ಲರಿಗೆ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳ್ತಾ ಎಲ್ಲರಿಗೆ ಬೈ ಬಾಯ್.